ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸುರೇಶ್ ಅಡುಗೆ ಮನೆ. ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೇಶಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ಮ ಸುರೇಶ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆ ಇವತ್ತು ನಮ್ಮ ಜೊತೆ ರಾಧಾ ಶೆಣೆಯವರಿದ್ದಾರೆ. ಅವರೇನು ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮಾಗಿದ್ದೀರಲ್ಲ? ಓಕೆ, ನೀವು ಟೀಚಿಂಗ್ ಮಾಡ್ತಿದ್ದೀರಲ್ಲ, ಹಾಗಾಗಿ ಇವತ್ತು ಸ್ಪೆಷಲ್ ಏನು ಅಡುಗೆ ಮಾಡ್ತಿದ್ದೀರಾ ನಮ್ಮ ಸುರೇಶ್ ಅಡುಗೆ ಮನೆ? ನಮ್ಮದು GSP ಟ್ರೆಡಿಷನ್ ಆಗಿ ಮಾಡುವಂಥದ್ದು ತೇವು ಎಲೆ, ಅಂದರೆ ಪತ್ರಡೆ ಎಲೆ. ಪತ್ರಡೆ ಎಲೆ, ಓಕೆ. ಅದರಲ್ಲಿ ಆಳವತ್ತಿ ಅಂತೇಳಿ. ಆಳವತ್ತಿ ಚಿಕ್ಕ ಅಲ್ಲ, ದೊಡ್ಡ ಆಳವತ್ತಿ ಅಲ್ಲ? ಓಕೆ. ಆಮೇಲೆ ಇನ್ನೊಂದು ಮಾವಿನ ಹಣ್ಣಿನದ್ದು ಹಲ್ವಾ. ಇದಂತೂ ಸಾಕಾಗಿರ್ಬೋದು. ಮಾವಿನ ಹಣ್ಣೆ ತಿನ್ಲಿಕ್ಕೆ ಚಂದ, ಅದರಿಂದ ಹಲ್ವಾ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ಬೋದಲ್ಲ? ಓಕೆ. ಮಳೆಗಾಲ ಟೈಮಲ್ಲಿ ಸೀಸನಲ್ಲಿ ಸಿಗುವಂಥದ್ದು. ಸೀಸನಲ್ಲಿ ಸಿಗುವಂಥದ್ದಲ್ಲ, ಮಾವಿನ ಹಣ್ಣು ಮತ್ತೆ ತೇವಿದು. ಹೌದು, ಪತ್ರೊಡೆ ಅದೆಲ್ಲ ಮಾಡ್ತೇವೆ. ಪತ್ರೊಡೆಯಿಂದ ಮತ್ತೆ ಇನ್ನೊಂದು ಮಾವಿನ ಹಣ್ಣಿಂದ 2 ಡಿಶ್ ಮಾಡ್ಲಿಕ್ಕೆ ಅಡುಗೆ ರೂಮಿಗೆ ಹೋಗುವಾಗಾದ್ರೆ ಹೋಗು. ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತು. ಅಡುಗೆ ಅಂತೂ ಮಾಡುವುದಿಲ್ಲ. ಓಕೆ, ಫಸ್ಟಿಗೆ ಯಾವ್ದು ಮಾಡುವ ಈಗ? ನಾನೀಗ ಆಳ್ವತ್ತಿ ಅಂದರೆ ಕೆಸುವಿನ ಅದು ಪತ್ರೊಡೆ ಸೊಪ್ಪಿನ ಆಳ್ವತ್ತಿ ಮಾಡೋದು ಪದಾರ್ಥ ಅಲ್ಲ? ಓಕೆ. ಏನು ಬೇಕು ಸ್ಟಾರ್ಟಿಗೆ? ಈಗ ಫಸ್ಟ್ ಕುಕ್ಕರಲ್ಲಿ ನಾವು ಇದಕ್ಕೆ ಎಲೆ ತೆಗೆದು ತೊಳೆದು ಕಟ್ ಮಾಡಬೇಕು. ಆಮೇಲೆ ಅದರದ್ದು ದಂಟು, ನಾನು ತೇವು ಎಲೆ ಕಪ್ಪು ದಂಟು ತಗೊಳ್ಳಿ. ಅದು ತೋರಿಸೋದಿಲ್ವಾ ಹೇಗೆ? ಅಂದರೆ ಸ್ವಲ್ಪ ಎಳ್ತೆ ತೆಗಿಬೇಕು. ತೆಗೆದು ತೊಳೆದು ಇದನ್ನು ಕಟ್ ಮಾಡಬೇಕು. ಅಂದರೆ ಆ್ಯಕ್ಚುಲಿ ಇದಕ್ಕೆ ತುರಿಸದೆ ನಾವು ಹೆಚ್ಚಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಒಂದು ಹುಳಿ ಜಾಸ್ತಿ ಆಗಬೇಕಲ್ಲ? ಓಕೆ. ಹಾಗಾದರೆ ತುರಿಸುವುದಕ್ಕೆ ಅಂಬಡೆ ಜಾಸ್ತಿ, ಮತ್ತೆ ಟೇಸ್ಟಿಗೆ ಸಹ ಹುಳಿ ಯೂಸ್ ಮಾಡಿದರೆ ತುರಿಸೋದು ಕಡಿಮೆ ಆಗ್ತದಲ್ಲ? ಓಕೆ. ಇಲ್ಲ ಕೆಲವರು ಇದಾಗ್ತಾರೆ, ಯಾವುದು ಬೀಂಪುಳಿ ಅಂತ ಏನೋ ಬರುತ್ತೆ, ಅದು ಬೀಂಪುಳಿ ಸಹ, ಅದು ಕೂಡ ನೀವು ಅದ್ರ ಬದಲಿಗೆ ಅಂಬಡೆ ಹಾಕ್ತೀವಿ. ಓಕೆ. ಈಗ ಸ್ಟಾರ್ಟ್ ಮಾಡೋಲ್ಲ? ಈಗ ಫಸ್ಟಿಗೆ ನಿಮಗೆ ಕುಕ್ಕರ್ ಬೇಕಲ್ಲ? ಇದಕ್ಕೆ ಆಯಿಲ್ ಹಾಕ್ಬೇಕಾ? ಇಲ್ಲ, ಸ್ವಲ್ಪ ನೀರು ಹಾಕ್ಬೇಕು. ಓಕೆ. ಸ್ವಲ್ಪ ಸಾಕಾ? ಅಂದರೆ ಈಗ ಏನು ಅದು ಎಲೆಯನ್ನು ಹಾಕಿ ಅದರಿಂದ ನೀರು ತೆಗೆಯುವುದಾ ಹೇಗೆ? ಅಲ್ಲ, ಎಲೆ ಇದು ಬೇಯಿಸ್ಬೇಕು. ಎಲ್ಲ ಯಾವ್ದು ಇಂಗ್ರೀಡಿಯೆಂಟ್ ಹಾಕ್ತಿದೆ ಅದೆಲ್ಲ ಬೇಯಿಸ್ಬೇಕು. ಓಕೆ. ಅದನ್ನು ಏನು ಮೊದಲೇ ಬೇಯಿಸಿ ಅದನ್ನು ನೀರು ತೆಗಿಬೇಕು ಆ ಥರ ಏನಿಲ್ಲ? ಅದಕ್ಕೆ ನಾವು ಮತ್ತೆ ಮಸಾಲೆ ಹಾಕುವಾಗ ರೆಡಿ ಆಗ್ತದೆ. ಓಕೆ. ಅಂದರೆ ಇದು ಎಲೆ ಈಗ ಬೆಂದ ಮೇಲೆ ತುಂಬ ಕಮ್ಮಿ ಆಗ್ತದೆ. ಈಗ ನೋಡುವಾಗ ನಮಗೆ ತುಂಬ ಜಾಸ್ತಿ ಕಾಣ್ತದೆ. ಅದೇ ನಾನು ಆಗಲೇ ಅಂದ್ಕೊಂಡೆ, ಒಂದು ಬೌಲ್ನಷ್ಟು ಕಾಣ್ತದೆ. ಬಟ್ ಬೆಂದ ನಂತರ ಏನೂ ಆಗಿಲ್ಲ, ಬೆಂದ ಮೇಲೆ ತುಂಬ ಕಮ್ಮಿ ಆಗ್ತದಲ್ಲ? ಓಕೆ. ಅದಕ್ಕೆ ಅದನ್ನು ದಂಟನ್ನು ಹಾಕಿದ್ರಲ್ಲ? ಕುಕ್ಕರ್ ಮುಚ್ಚಬೇಕಾ ಹೇಗೆ? ಕುಕ್ಕರ್ ಮುಚ್ಚಬೇಕು. ಎಲ್ಲ ಯಾವ್ದು ತರಕಾರಿ ಹಾಕ್ತಿದ್ದೇವೆ ಅದನ್ನೆಲ್ಲ ಒಟ್ಟಿಗೆ ಬೇಯಿಸ್ಬೇಕಲ್ಲ? ಓಕೆ. ಅಂಬಡೆ ಹಾಕ್ತಿದ್ದೇನೆ. ಅಂಬಡೆ ಹಾಕಿದ್ರೆ 3 ಅಂಬಡೆ ಹಾಕಿದ್ರಲ್ಲ? ಹಾಕಿದೆ, ಹೌದು. ಓಕೆ. ಮತ್ತೆ ಖಾರಕ್ಕೆ 2 ಮೆಣಸನ್ನು ಹಾಗೆ ಗುದ್ದಿ ಹಾಕಿದ್ರಲ್ಲ? ಹೌದು. ಅಂದರೆ ಅದರ ಖಾರೆಲ್ಲ ಕರೆಕ್ಟ್ ಬೀಳಿ ಅಂತ. ಮತ್ತೆ ಕಟ್ ಮಾಡಿ ಹಾಕಿದರೆ ಅದು ಬೈ ಮಿಸ್ಟೇಕ್ಲಿ ಇದು ನಾವು ಕಚ್ಚಿದ್ರೆ ಖಾರ ಜಾಸ್ತಿ. ಅದಕ್ಕೆ ಹೀಗೆ ಹಾಕಿದ್ರೆ ಸ್ವಲ್ಪ ನಮಗೆ ಅದು ಸೈಡಿಗೆ ಹೇಳ್ಬೋದಲ್ಲ? ಆಮೇಲೆ ಶುಂಠಿ ಕಟ್ ಮಾಡಿ ಹಾಕಿ. ಓಕೆ. ಶುಂಠಿ ಹಾಕಿ. ಓಕೆ. ಇಷ್ಟನ್ನು ನಾವು ಈಗ ಬೇಯಿಸ್ಬೇಕಲ್ಲ? ಇದಕ್ಕೆ ನೀರು ಸಾಕಾಗುತ್ತೆ ಅಷ್ಟು? ಸ್ವಲ್ಪ ನೀರು ಹಾಕಿ. ಓಕೆ. ಈಗ 2 ವಿಸಿಲ್ ಇದಕ್ಕೆ 2 ವಿಸಿಲಷ್ಟು ಕುಕ್ಕರಲ್ಲಿ ಬೇಯಬೇಕಲ್ಲ? ಓಕೆ.
ಓಕೆ ಓಕೆ ಮ್ಯಾಮ್, ಇದು 2 ವಿಸಿಲ್ನಷ್ಟು ಬೇಯಬೇಕಲ್ಲ? ಇದು ನಮ್ಮಲ್ಲಿ ಊಟದ ಜೊತೆ ತಿನ್ನಲಿಕ್ಕೆ? ಊಟದ ಜೊತೆ ಇದು ಪಕ್ಕ ಊಟಕ್ಕೆ ಮ್ಯಾಚ್ ಆಗ್ತದೆ. ಹೌದು. ಓಕೆ, ಇದು ವಿಸಿಲ್ ಬರುವ ತನಕ ಮಸಾಲೆ ರೆಡಿ ಮಾಡ್ಕೊಳ್ಬೋದಾ? ಹಾಗಾದರೆ ನಿಮಗೆ ಈಗ ಮಿಕ್ಸಿ ಬೇಕಲ್ಲ? ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ, ರಾಪ ಆಗಬೇಕು ಅಂತ. ಓಕೆ, ಇದು ತೆಂಗಿನಕಾಯಿ ಸಾಧಾರಣ 1 ಕಪ್ಪಿನಷ್ಟು. ನನಗೆ ಎಷ್ಟು ಇದು ಅಂದರೆ ಈ ಪದಾರ್ಥ ಗ್ರೇವಿ ಬರ್ತದೆ, ಸುಕ್ಕ ಅಂತಲ್ಲ, ಗ್ರೇವಿ ಟೈಪ್. ಮತ್ತೆ ಬೇರೆ ಕೊತ್ತಂಬರಿ ಅದೆಲ್ಲ ಆ್ಯಡ್ ಮಾಡಲಿಕ್ಕಿಲ್ಲ, ಜಸ್ಟ್ ಮೆಣಸು, ಹುಳಿ, ಕಾಯಿ ತುರಿ. ಓಕೆ, ಕೊತ್ತಂಬರಿ, ಜೀರಿಗೆ ಅದು ಏನು ಹಾಕಲಿಕ್ಕಿಲ್ಲ. ಸ್ವಲ್ಪ ಉದ್ದ ಮೆಣಸು ನಾನು ಯೂಸ್ ಮಾಡ್ತಾ ಇದ್ದೇನೆ, ಅಂದರೆ ಕಲರಿಂಗಿಗೆ ಅಲ್ಲ? ಓಕೆ, ನಾವು ಆಲ್ರೆಡಿ 2 ಮೆಣಸು ಹಾಕಿದ್ದೀವಿ ಇದಕ್ಕೆ. ಹಸಿಮೆಣಸು ಹಾಕಿದೆ. ಓಕೆ, ಹುಳಿ ಹಾಕ್ತೀವಲ್ಲ? ಓಕೆ, ಇದು ಹುಣಸೆ ಹುಳಿ ಅಲ್ಲ? ಹೌದು. ಓಕೆ, ಇದಕ್ಕೆ ನೀರು ಹಾಕಬೇಕಾ? ನೀರು ಹಾಕಿ ಸರಿ ಗ್ರೈಂಡರ್ ತರಿ ರುಬ್ಬಬೇಕು. ಓಕೆ, ಸಾಕಾ? ಇದು ಓಕೆ, ಹಾಗಾದರೆ ನಾವು ಇದು ಗ್ರೈಂಡ್ ಮಾಡುವ ಮೊದಲು ಇದನ್ನು ಆಫ್ ಮಾಡಿಕೊಂಡು ಇಡುವಲ್ಲ, ಅಷ್ಟೊತ್ತಿಗೆ ಆರ್ತದೆ ಅದು. ಓಕೆ, ಈಗ ಇದನ್ನು ನಿಮಗೆ ಗ್ರೈಂಡ್ ಮಾಡಿ ನಾನು ಕೊಡಬೇಕಲ್ಲ? ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಸಾಕಾಗುತ್ತಾ? ಓಕೆ, ಈಗ ನೆಕ್ಸ್ಟು ಈಗ ಇದು ಆರಿದೆ. ಓಕೆ, ಹೌದು, ಎಸ್, ಕರೆಕ್ಟಾಗಿ ವಿಸಿಲ್ ಆರಿದಲ್ಲ? ಓಹೋ, ಅಂಬಟೆಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ. ಈಗ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ. ಇನ್ನೊಂದು ಪಾತ್ರೆ ರೆಡಿ ಇದೆ, ಒಲೆ ಉರಿಸ್ಕೊಳ್ಬೇಕಲ್ಲ? ಇದಕ್ಕೆ ಆಯಿಲ್ ಹಾಕಬೇಕಾ? ಆಯಿಲ್ ಅಂತ ಬಂದಾಗ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕು. ಓಕೆ, ಎಣ್ಣೆ ಕಾದಿದೆ. ಓಕೆ, ಎಣ್ಣೆ ನಿಧಾನಕ್ಕೆ ಕಾಯ್ಕೊಂಡು. ಇದು ಒಗ್ಗರಣೆಗೆ ಸಾಸಿವೆ ಹಾಕ್ತಿದ್ದೀರಲ್ಲ? ಒಗ್ಗರಣೆಗಂತೂ ಸಾಸಿವೆ ಬೇಕಲ್ಲ? ಕೆಲವರೆಲ್ಲ ಒಗ್ಗರಣೆಗೆ ಏನು ಜೀರಿಗೆ ಕೂಡ ಹಾಕ್ತಾರಲ್ಲ? ಜೀರಿಗೆ, ಹೌದು. ಆದರೆ ಸಾಸಿವೆ ಅಥವಾ ಜೀರಿಗೆ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತಲ್ಲ? ಹೌದು, ಸಾಸಿವೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಪರಿಮಳ ಕೂಡ ಚೆನ್ನಾಗಿ. ಜೀರಿಗೆದ್ದು ಕೆಲವು ಇದಕ್ಕೆ ಸೂಟ್ ಆಗಲ್ಲ? ಹೌದು. ಈ ಡಿಶ್ಗೆ ನಮಗೆ ಇದಕ್ಕೆ ಪದಾರ್ಥಕ್ಕೆ ಸಾಸಿವೆ ಒಗ್ಗರಣೆ, ಸಾಸಿವೆ ಮತ್ತು ಕರಿಬೇವು ಇದ್ರೆ. ಓಕೆ ಓಕೆ, ಸಾಸಿವೆ ಅಂತ ಸಿಡಿತಾ ಉಂಟು. ಕರಿಬೇವು ಹಾಕ್ತಿದ್ದೇನೆ. ಓಕೆ, ಆಮೇಲೆ ಅದನ್ನು ಹಾಕಬೇಕಾ? ಈಗ ಬೆಂದಿರುವಂತಹ ಎಲ್ಲ ಪದಾರ್ಥಗಳನ್ನ ಹಾಕೋದಲ್ಲ? ಓಕೆ, ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ. ಓಕೆ, ನಾವು ಬೇಯುವಾಗ ಉಪ್ಪು ಹಾಕಲಿಲ್ಲವಲ್ಲ? ಇಲ್ಲ. ಹೌದು. ರುಚಿಗೆ ಓಕೆ, ಅಂಬಟೆ ಬೇಕಾದವರು ಜಾಸ್ತಿ ಹಾಕ್ಕೊಳ್ಬೋದಲ್ಲ? ತಿನ್ನಲು ಕೂಡ ಚೆನ್ನಾಗಿರುತ್ತೆ ನೋಡಿ. ಇದರಲ್ಲಿ ಟೇಸ್ಟ್ ಒಂದು ಎಲೆಯದ್ದು, ಬೆಟ್ಟದ್ದು ಮತ್ತು ಅಂಬಡೆ. ಓಕೆ, ಮಸಾಲೆನ ಹಾಕ್ತಿದ್ವಿ, ನೋಡ್ಕೊಂಡು ಎಷ್ಟು ಬೇಕು ಇಲ್ಲದ್ರೆ ಹಾಕ್ಬೋದಲ್ಲ? ಇದು ಗ್ರೇವಿ ಬರಬೇಕಲ್ಲ? ಅದು ಮಸಾಲ ಇದು ಕಲರ್ ರೆಡ್ ಇದ್ರೆ ಸಹ ಸರಿ ಬೆಂದ ಮೇಲೆ ಅದು ಸ್ವಲ್ಪ ಗ್ರೀನಿಶ್ ಕಲರ್ ಬರ್ತದೆ. ಗ್ರೀನ್ ಬರುತ್ತಲ್ಲ? ಓಕೆ, ಅಂದರೆ ಎಲೆಯ ಕಲರ್ ಬರುತ್ತಲ್ಲ? ಸ್ವಲ್ಪ ನೀರು ಬೇಕಲ್ಲ? ಮಸಾಲೆಯನ್ನು ಫುಲ್ ಖಾಲಿ ಮಾಡುವಂತಿಲ್ಲ? ಹೌದು, ಸಾಕು. ಒಂದೆರಡು ಕುದಿ ಬಂದರೆ ಆಯ್ತು. ನಮ್ಮದು ಏನು ಏನು ಹೇಳಿದ್ದು? ಆಳ್ವತ್ತಿಯಾ? ಆಳ್ವತ್ತಿ ಅಂದರೆ ಇದು ಹೆಸರೇ ನೋಡಿ, ಒಂದು ಫೀಮೇಲ್ ಹೆಸರು ಆಳ್ವತ್ತಿ ಅಂತೆಲ್ಲ. ಓಕೆ, ಆಳ್ವತ್ತಿ ರೆಡಿ ಆಗುತ್ತಲ್ಲ? ಅಂದರೆ ನಿಮ್ಮದು ಇದು ನಿಮ್ಮ ಇದರಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು, ಅಂದರೆ ಹೇಗೆ? ಅಂದರೆ ಹೆಚ್ಚಾಗಿ ಒಂದೊಂದು ಕೆಸರು ಇದರದ್ದು, ಪತ್ರೊಡೆ ಎಲೆದ್ದು. ಪತ್ರೊಡೆ ಅಂದರೆ ಇದರದ್ದು ಯಾವುದು ಹೇಳ್ತೇವೆ,
ಕೆಸುವೆ ಹೌದು. ಅದರದ್ದು ಕೆಲವು ಟೈಪ್ ಅದು ಮಾಡ್ತೇವೆ. ಒಂದು ಆಳ್ವತೆ ಮಾಡ್ತೀರಿ, ಒಂದು ಗಂಟಿಯದ್ದು ಬುತ್ತಿ ಅಂತ ಅದನ್ನು ಇದು ಮಾಡಿ ಕಟ್ಟಿ ಅದಕ್ಕೆ ಅದರದ್ದು ಒಂದು ಪದಾರ್ಥ ಮಾಡ್ತೇವೆ. ಕೆಲವು ಟೈಪ್ ಅದಕ್ಕೆ ಕೆಲವು ಹೆಸರು. ಓಕೆ, ಅಂದ್ರೆ ಇದು ಇದೇ ದಿವಸ ಮಾಡಬೇಕು ಆ ಥರ ಏನಿಲ್ಲಲ್ಲ? ಇದು ಅಷ್ಟಮಿ ದಿವಸ ಮಾಡ್ತೇವೆ. ಅಷ್ಟಮಿ ದಿವಸ ಈ ಥರ ಸೊಪ್ಪಿನ ಅಂಶ ಅಂದ್ರೆ ಮಳೆಗಾಲದಲ್ಲಿ ಬರೋದಿಲ್ಲ ಅಷ್ಟಮಿ, ಆ ಟೈಮಲ್ಲಿ ಈ ಥರ ಮಾಡ್ತೀರಲ್ಲ. ಅಂಬಟೆ ಒಂದು ಕರೆಕ್ಟಾಗಿ ನೋಡ್ಕೊಂಡ್ರೆ ಆಯ್ತು. ಇಲ್ಲಿ ಅಂಗಡಿಯಲ್ಲಿ ಇದ್ರೆ ಅಂಗಡಿ ನಮ್ಮ ಸೈಡಲ್ಲಿ ಸಹ ಮನೆಯಲ್ಲಿ ಸಹ ಅಂಬಡೆ ಮರದಲ್ಲಿ ಇರ್ತದೆ. ಅಥವಾ ಬಿಂಬುಲಿ ಅದನ್ನು ಸಹ ಅದೇ ಆ್ಯಕ್ಚುಲಿ ಇದಕ್ಕೆ ಅದೇ ಸ್ವಲ್ಪ ತುರಿಸಲಿಕ್ಕೆ ಹೋಗ್ಲಿಕ್ಕೆ ಹುಳಿ ಜಾಸ್ತಿ ಇದೆ. ಆಯ್ತು, ಆಯ್ತಲ್ಲ? ಆಫ್ ಮಾಡೋದಾ? ಓಕೆ ಓಕೆ, ಈಗ ಸರ್ವ್ ಮಾಡೋ ಟೈಮ್ ಅಲ್ಲ. ನಾವು ಯಾವ ಎಲೆ ಯೂಸ್ ಮಾಡಿದ್ದೇವೆ ಅಂತೇಳಿ ಗೊತ್ತೇ ಆಗಲ್ಲ. ಹೌದು ಹೌದು, ನಾವು ತಗೊಳ್ಳುವಾಗ ಜಾಸ್ತಿ ಇತ್ತು ಎಲೆ, ಪದಾರ್ಥ ಆದ ನಂತರ ಗೊತ್ತೇ ಆಗಲ್ಲ ಯಾವ ಎಲೆ. ಬಿಸಿ ಬಿಸಿ ಆಳುವತ್ತಿ ರೆಡಿ ಆಗಿದೆಲ್ಲ. ಆಳುವತ್ತಿ ಅಂತೂ ನನ್ನ ಕೈಗೆ ಬಂದಾಗಿದೆ. ಇದ್ರ ಜೊತೆ ಊಟ ಎಲ್ಲ ಇದ್ದರೆ ಗಮ್ಮತ್ತು ಖಾಲಿ ಮಾಡ್ಬೋದಲ್ಲ. ಆಮೇಲಾಗಿ ನಾವು ಎಲೆಯದ್ದು ಏನು ಹರಿವೆ ಎಲೆ, ಬಸಳೆ ಎಲ್ಲ ತಿಂತೇವೆ, ಆದರೆ ಸ್ಪೆಷಲಾಗಿ ಕೆಸು ಇದ್ದು ಆಳುವತ್ತಿ ರೆಡಿ ಆಗಿದೆ. ಓಕೆ, ಟೇಸ್ಟ್ ನೋಡೋದಾಗಿದೆ. ಓಕೆ, ರಾಧಾ ಶೆಣೈ ಮ್ಯಾಮ್ ಸಹದಾಗಿರುವಂತಹ ಆಳುವತ್ತಿ ರೆಡಿ ಮಾಡಿಕೊಟ್ಟಿದ್ದಾರೆ. ಘಮ ಘಮಂತ ಪರಿಮಳವಂತುಂಟು, ಸಹದಾಗಿತ್ತು. ನಾರ್ಮಲಾಗಿ ಮನೆಯಲ್ಲೇ ಸಿಗುವಂತಹ ಕೆಸುವಿನಿಂದ ಮಾಡಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಆಳ್ವತಿ ತಯಾರಿಸೋ ವಿಧಾನ: ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಕೆಸುವಿನ ಎಲೆ, ಅದರ ದಂಟು, 2 ರಿಂದ 3 ಅಂಬಟೆಕಾಯಿ, ಹಸಿಮೆಣಸು, ಹೆಚ್ಚಿದ ಶುಂಠಿಯನ್ನು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಒಣಮೆಣಸು, ಹುಣಸೆ ಹುಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಬೇಯಿಸಿದ ಕೆಸುವಿನ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಕುದಿಸಿ. ಈಗ ಬಿಸಿ ಬಿಸಿಯಾದ ಆಳ್ವತಿ ಸವಿಯಲು ಸಿದ್ಧ. ಓಕೆ, ಸ್ಪೆಷಲ್ ಆಗಿ ಆಳ್ವತಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ಸೂದಾ, ಸಚಿನಾ ಸೋಸ್, ಮೇಕಾಯ್ಟ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KD ಸ್ಪೆಷಲ್ ಟೀ. ಎಸ್, ರಾಧಾ ಮ್ಯಾಮ್ ಸಾಕಾಗಿರುವಂತಹ ಏನು ಕೆಸುವಿನ ಗಸಿ ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾನೆ ಅಂತ ಹೇಳಿದರು. ಕೆಸುವಿನ ಗಸಿ ಅಲ್ಲಲ್ಲ, ಆಳ್ವತ್ತಿ ಮಾಡಿದ್ರ. ಓಕೆ, ಈಗ ಮಾವಿನಕಾಯಿಂದ ಮಾವಿನ ಹಣ್ಣದ್ದು ಹಲ್ವಾ. ಮಾವಿನ ಹಣ್ಣಿದ್ದು ಹಲ್ವಾ ಅಲ್ಲ? ಓಕೆ, ಸ್ವೀಟ್ ಇದೊಂದು ಸಾಕಾಗಿರುತ್ತೆ. ಮಾವಿನ ಹಣ್ಣಿದ್ದು ಹಲ್ವಾ ಏನು ಮಾಡುವ ಸ್ಟಾರ್ಟಿಂಗ್ ನಾನು ಮಾವಿನ ಹಣ್ಣು ಕಟ್ ಮಾಡಿ ತಗೊಂಡು ಬಂದಿದ್ದೇನೆ. ಓಕೆ, ಇದನ್ನು ಈಗ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡೋದು. ಓಕೆ ಓಕೆ, ಮಿಕ್ಸಿ ಅಂತೂ ರೆಡಿ ಉಂಟು. ಮಾವಿನ ಹಣ್ಣು ಮನೆಯಲ್ಲೇ ಉಂಟಾ ಅಥವಾ ಇಲ್ಲ? ಇದು ಅಂಗಡಿಯಿಂದ ತಗೊಂಡಿದ್ದೀರಾ? ಓಕೆ, ಈಗ ಮಾವಿನ ಹಣ್ಣು ಸೀಸನ್ ಟೈಮ್ ಅಲ್ಲ? ಮಾವಿನ ಹಣ್ಣಿನ ಈಗ ಒಂದು ಮನೆಯಲ್ಲಿ ಮಾವಿನ ಮರ ಎಲ್ಲ ಇದ್ದರೆ ಹಣ್ಣು ಹಾಳಾಗ್ತದೆ. ಹಾಗೆ ಒಂದು ಬೇರೆ ಬೇರೆ ರೀತಿಯಲ್ಲಿ ನಾವು ಡಿಶ್ಗಳನ್ನು ಮಾಡಿದರೆ ತಿನ್ಬೋದು. ಕೆಲವು ಮಾವಿನ ಹಣ್ಣಿಂದ ಕೆಲವು ಪದಾರ್ಥಗಳು ಸಹ ಮಾಡ್ಬೋದು. ನೀರು ಹಾಕಿ ಸ್ವಲ್ಪ ನೀರು ಹಾಕಿ. ಓಕೆ, ಸಾಕು, ಗ್ರೈಂಡಿಂಗ್ಗೆ ಸಾಕು. ಇಷ್ಟನ್ನು ಈಗ ಮಿಕ್ಸ್ ಬೇಕಲ್ಲ. ಇವಾಗ ಮಾವಿನ ಹಣ್ಣು, ಹಲಸಿನ ಹಣ್ಣು ಇದೆಲ್ಲ ಈ ಟೈಮಿಗೆ ಸಿಗುತ್ತಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ರೆಡಿ, ಕರೆಕ್ಟ್, ಸಾಕಲ್ಲ? ಸಾಕು. ಹೇಗೆ ಪರಿಮಳ ಕೂಡ ಹಾಗೆ ಬರ್ತುಂಟು ನೋಡಿ. ಮಿಕ್ಸಿ ಎಲ್ಲ ಆದಾಗ ಮಾವಿನ ಹಣ್ಣಿನ ಫ್ಲೇವರೇ ಹಾಗೆ ಘಮ ಘಮ ತೊಡಿಸುಂಟು. ಎಂತ ಮಾಡೋದು ಸರ್? ಈಗ ಒಂದು ಕಡಾಯಿ ತಗೊಳ್ಬೇಕು. ಓಕೆ, ಕಡಾಯಿ ಅಂತೂ ರೆಡಿ ಉಂಟು. ಅದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕಿ. ತುಪ್ಪದಲ್ಲಿ ಮಾಡೋದಾ? ಅಲ್ಲ, ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು. ಹಾಂ, ಓಕೆ. ತುಪ್ಪ ಅಂತ ಬಂದಾಗ ನಾವು ಶುದ್ಧ ಹಸುವಿನ KC ತುಪ್ಪವನ್ನು ಹಾಕ್ತಿದ್ದೀವಿ. ಸಾಕಾ? ಸಾಕು. ತುಪ್ಪ ಕಾದಿದೆ. ಓಕೆ, ಗೋಡಂಬಿ ಅಂತೂ ದ್ರಾಕ್ಷಿ ಅಲ್ಲ? ಓಕೆ, ಹಲ್ವಕ್ಕೆಲ್ಲ ಗೋಡಂಬಿ ದ್ರಾಕ್ಷಿ
ಹಾಕಿದಷ್ಟು ಒಳ್ಳೆಯದಲ್ಲ. ಡ್ರೈ ಫ್ರೂಟ್ಸ್ ಹಾಕಿದರೆ ಅದು ಸಹ ನಮಗೆ ಒಳ್ಳೆಯದಲ್ಲ, ಆ ರೀತಿ ನಾವು ಕನ್ಸ್ಯೂಮ್ ಮಾಡ್ಬೋದು. ಹೌದು. ಮತ್ತು ಕೇಸಿ ಶುದ್ಧ ತುಪ್ಪ, ಅದು ಹಸುವಿನ ತುಪ್ಪ ಕೂಡ ಒಳ್ಳೆಯದು. ಹೌದು, ಅದರಲ್ಲಿ ಈಗ ಕಾಯಿಸಿದ್ರಂತೂ ಟೇಸ್ಟ್ ಒಳ್ಳೆಯದು. ಅದು ಹಲಸಿನ ಇದಕ್ಕೆ ಹಲ್ವಕ್ಕೆ ಬೆಲ್ಲ ನಾವು ಯೂಸ್ ಮಾಡ್ತೇವೆ. ಮಾವಿನ ಹಲ್ವಕ್ಕೆ ಸಕ್ಕರೆ. ಹಾಗೆ ಅಂದರೆ ಹಲಸಿನ ಹಲ್ವಾ ಮಾಡೋದಾದ್ರೆ ಬೆಲ್ಲ ಯೂಸ್ ಮಾಡಿ ಸಕ್ಕರೆ ಅಂದರೆ ಟೇಸ್ಟ್ ಡಿಫ್ರೆಂಟ್. ಅವರವರ ಇದಕ್ಕೆ ನಾವು ಮಾತ್ರ ಯೂಸ್ ಮಾಡುವಂಥದ್ದು ಹಲಸಿನ ಇದಕ್ಕೆ ಬೆಲ್ಲವನ್ನು ಯೂಸ್ ಮಾಡಿ, ಮಾವಿನ ಹಣ್ಣಿಗೆ ಸಕ್ಕರೆ. ಆದರೆ ಬೆಲ್ಲ ಯೂಸ್ ಮಾಡಿದರೆ ಸ್ವಲ್ಪ ಹಲ್ವಾ ರೆಡ್ಡಿಶ್ ಇರ್ತದೆ. ಕೆಂಪಾಗಿ ಅಂದರೆ ಕಲರಿಂಗ್ ಹೋಗುತ್ತೆ. ಕಲರಿಂಗ್ ನಮಗೆ ಹಾಗೆ ಬರ್ತದೆ. ಇದು ಸಕ್ಕರೆ ಹಾಕಿದರೆ ಅದು ಮಾವಿನ ಹಣ್ಣಿನ ಕಲರ್ ಹೋಗೋದಿಲ್ಲ, ಸೇಮ್ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಆಯ್ತಾ. ಇದೇ ಪಾತ್ರದಲ್ಲಿ ಮಾಡ್ಬೋದಾ ಹೇಗೆ? ಹೌದು, ಇದರಲ್ಲಿ ಮಾಡ್ಬೋದಾ? ಈಗ ಗ್ರೈಂಡ್ ಮಾಡಿ ಮಾವಿನದ್ದು ಹಾಕ್ತಾ ಇದ್ದೇನೆ. ಮಾವಿನ ಹಣ್ಣಿನ ಪೇಸ್ಟ್ ಹಾಕ್ತಿದ್ರಲ್ಲ ನೀವು? ಎಷ್ಟು ಮಾವಿನ ಹಣ್ಣು? ಒಂದು 2 ತಗೊಂಡಿದ್ರಾ ಹೇಗೆ? ಇಲ್ಲ, ಒಂದು ತಗೊಂಡು. ಆದರೆ ಇದರಲ್ಲಿ ಒಂದು ಮಾವಿನ ಹಣ್ಣಲ್ಲಿ ಸಹ ಇದು ಒಳ್ಳೆದಿತ್ತು, ಚೆನ್ನಾಗಿದೆ. ಹೌದು, ಇದಕ್ಕೆ ಸ್ವಲ್ಪ ನೀರು ಹಾಕಬೇಕಲ್ಲ. ಈಗ ಮಾವಿನ ಹಣ್ಣು ಚೆನ್ನಾಗಿರೋದು ಸಿಗೋದೇ ಅಪರೂಪ, ಆವಾಗ ಸ್ವಲ್ಪ ಕೂಡ ವೇಸ್ಟ್ ಮಾಡ್ಬೋದಲ್ಲ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಲ್ಲ. ಇದೆಲ್ಲ ಒನ್ ಟೈಮ್ ಮಾಡಿ ತಿನ್ನುವಂತ ಹೇಗೆ ಅಂದರೆ ಈಗ? ಇಲ್ಲ, ಇದು ತುಂಬ ದಿನ ಇರ್ತದೆ, ಇಡ್ಬೋದಲ್ಲ. ಓಕೆ. ಏನು ಮಾವಿನ ಹಣ್ಣು ಹಾಕಿದ ಕಾರಣ ಏನು ಹಾಳಾಗೋದು ಆ ಥರ ಏನೂ ಇಲ್ಲ. ಹಾಗಾದರೆ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಬರಣೆಲೆಲ್ಲ ಹಾಕೊಂಡಿಟ್ರೆ ಹಲ್ವಾವನ್ನು. ಆಮೇಲೆ ಇದು ಸಹ ಮಾಡ್ತೇವೆ. ಈಗ ಮಾವಿನ ಹಣ್ಣು ತುಂಬ ಇದ್ರೆ ಅದನ್ನು ಒಣಗಿಸಿ ಇರ್ತಾರಲ್ಲ, ಫುಲ್ ಇಯರ್ ಇರ್ತದೆ ಅದು. ಹೌದೌದೌದು, ಅದನ್ನ ಕೂಡ ಪದಾರ್ಥಕ್ಕೆ ಹಾಕ್ತಾರೆ. ಹೌದು, ಅದಕ್ಕೆ ಹೆಸರು ಹೇಳ್ತಾರೆ ನಮ್ಮ ಕಡೆ ಎಲ್ಲ ಮಾಂಬಳ ಅಂತ ಹೇಳ್ತಾರೆ. ನಾವು ಮಾವಿನ ಹಣ್ಣ ಸಾಟ್ ಹೇಳೋದು. ಅದನ್ನು ತುಂಬ ಬಿಸಿಲು ಟೈಮಲ್ಲಿ ಮಾತ್ರ, ಬಿಸಿಲು ಟೈಮಲ್ಲಿ ಅದನ್ನ ನೀರೆಲ್ಲ ಹೋಗುವ ರೀತಿಯಲ್ಲಿ ಅದು ಮಾಡಿ ಒಣಗಿಸಿ ಸ್ಟೋರ್ ಮಾಡಿ. ಆಮೇಲೆ ಇದರದೆಲ್ಲ ನಮಗೆ ವಿಷಯ ಗೊತ್ತಿರಲಿ ಅಂತೇಳಿ ಎಲ್ಲ ಹೆಚ್ಚಿನ ಸಂಘ ಸಂಸ್ಥೆಯಲ್ಲಿ ಆಟಿಡಂದಿ ದಿನ ಅಂತೇಳಿ ಮಾಡ್ತೇವೆ. ಆಟಿಯಲ್ಲಿ ಸಿಗುವಂಥ ಎಲ್ಲ ಐಟಮ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಲಿಕ್ಕೆ. ಆಮೇಲೆ ಅದರದ್ದು ಇದು ಸಹ ಯಾವುದು ನಮಗೆ ಹೆಲ್ತಿಗೆ ಎಷ್ಟು ಇದಿದೆ, ನಮ್ಮ ಸರೌಂಡಿಂಗಲ್ಲಿ ಎಂತ ಸಿಗ್ತಾ ಇದೆ, ನಾವು ಎಂತ ಮಿಸ್ ಮಾಡ್ತೇವೆ ಅಂತೇಳಿ ಅದು ನಮಗೆ ಗೊತ್ತಾಗ್ತದೆ. ಹೌದು. ಓಕೆ, ಈಗ ಸಕ್ಕರೆ ಹಾಕ್ತಾ ಇದ್ದೇನೆ, ರುಚಿಗೆ ಅನುಸಾರವಾಗಿ ಹಾಕ್ತಾ ಇದ್ದೇನೆ. ಇದು ಸ್ಲೋ ಇರಲಿಯಾ? ಇಲ್ಲ, ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ತೇನೆ. ಮಾವಿನ ಹಣ್ಣೆ ಸ್ವೀಟ್. ಹೌದು, ಮತ್ತು ಸ್ವಲ್ಪ ಕೆಲವು ಹುಳಿಯಾಗಿರ್ತದೆ, ಅದರ ರೇಂಜಲ್ಲಿ ಹಾಕಬೇಕು. ಓಕೆ. ಈಗ ಜೆಲ್ ಟೈಪ್ ಟೆಕ್ಸ್ಚರ್ ಬರಲಿಕ್ಕೆ ನಾನು ಕಾರ್ನ್ಫ್ಲವರ್ ನೀರು ಮಾಡಿ ಹಾಕ್ತಾ ಇದ್ದೇನೆ. ನೀರು ಬೇಕಲ್ಲ? ನಾನು ಅಷ್ಟೊತ್ತು ಇದನ್ನು ಹೀಗೆ ಮರಿಸ್ತಾ ಇರಬೇಕಾ? ಟೆಕ್ಸ್ಚರ್ ಒಳ್ಳೆ ಬರಬೇಕಾದ್ರೆ ಕಾರ್ನ್ಫ್ಲವರ್ ಒಂದು 6-7 ಚಮಚ ಹಾಕಬೇಕು. 6-7 ಚಮಚ. ಓಕೆ. ಅದು ಸ್ವಲ್ಪ ಮಂದ ಬರುತ್ತೆ, ಮತ್ತೆ ಗಟ್ಟಿ ಹಿಡ್ಕೊಳ್ತದೆ, ಜೆಲ್ ಟೈಪ್ ಬರ್ತದೆ. ಹೌದು. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹೌದು. ಅದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ನೂ ಚಂದಲ್ಲ? ಇಲ್ಲಾಂದರೆ ಅರ್ಜೆಂಟಿಗೆ ಒಬ್ಬರೇ ಮಾಡೋದಾದರೆ ಅರ್ಜೆಂಟಿಗೆ ಇಲ್ಲಿ ಅಡಿ ಹಿಡಿದು ಹೋಗ್ಬೋದು ಅದನ್ನು ಇದು ಮಾಡೋದೆಲ್ಲ. ಕಾರ್ನ್ಫ್ಲವರ್ ಏನು ಗಂಟು ಇಡುವುದಿಲ್ಲ, ನೀರು ಆ್ಯಡ್ ಮಾಡಿದರೆ. ಹೌದು. ಹಾಕುದಾ? ಓಕೆ. ಕಾರ್ನ್ಫ್ಲವರ್ ಹಾಕಿದ ತಕ್ಷಣ ಅದು ಗಟ್ಟಿಯಾಗುತ್ತಲ್ಲ? ಕಲರ್ ಕೂಡ ಚೇಂಜ್ ಆಗುತ್ತಾ ಹೇಗೆ? ಜಸ್ಟ್ ಚೇಂಜ್ ಆಗುತ್ತೆ. ಹೌದು, ನೋಡಿ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ. ಲೋ ಫ್ಲೇಮಲ್ಲೇ ಇರಲಿಯಾ? ನೋಡಿ ಗಟ್ಟಿ ಆಗ್ತಾ ಬಂತಲ್ಲ? ಇದೊಂದು 2 ಪೂಜೆ ಬಂದು ಸ್ವಲ್ಪ ಇದಾಗುವಾಗ ಗಟ್ಟಿ ಆಗ್ತಾ ಬರುವಾಗ ನಾವು ತುಪ್ಪ ಆ್ಯಡ್ ಮಾಡಬೇಕು. ತುಪ್ಪ ಆ್ಯಡ್ ಅಂದರೆ ತುಪ್ಪದಿಂದ ನಾವು ಮಾಡುವಂಥದ್ದು. ಹೌದು. ಬೇಳೆ ಫಸ್ಟಿಗೆ ನಾವು ಹಾಕಿದ್ದು ಸ್ವಲ್ಪ ತುಪ್ಪ. ಆದರೆ ಈಗ ನಾವು ತುಪ್ಪ ಜಾಸ್ತಿ ಅಂತಲ್ಲ, ಬಟ್ ಇದಕ್ಕೆ ಬೇಕಾಗುವಂಥ ಮಾವಿನ ಹಲಸಿನ ಹಣ್ಣದ್ದು ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ, ಬಟ್ ಮಾವಿನ ಹಣ್ಣದ್ದು ತುಪ್ಪ ಸ್ವಲ್ಪ ಕಮ್ಮಿ. ತುಪ್ಪ ಹಾಕ್ತೀರಾ? ಶುದ್ಧ ಕೇಸಿ ಹಸುವಿನ ತುಪ್ಪ ಹಾಕ್ಲಾ?
ಓಕೆ ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ. ರೆಡಿ. ಹಾಂ, ತುಪ್ಪೆಲ್ಲ ಹಾಗೆ ಬಿಡ್ತಾ ಉಂಟು ನೋಡಲ್ಲ. ಬಿಡ್ತಾ ಇದೆ. ಹೌದು. ಓಕೆ ಘಮ ಘಮ ಹಾಗೆ ಡ್ರೈ ಆಗಿ ಫ್ರೈ ಮಾಡಿ ಬರ್ತಾ ಉಂಟಲ್ಲ. ಹಾಂ, ಓಕೆ ಅಪ್ ಮಾಡೋದಾ? ಓಕೆ. ಓಕೆ ಇನ್ನು ಸರ್ವ್ ಮಾಡೋದಲ್ಲ. ಸರ್ವ್ ಮಾಡಿ. ಓಕೆ ಈಗ ಗೋಡಂಬಿ ಮತ್ತು ದ್ರಾಕ್ಷಿ ಆ್ಯಡ್ ಮಾಡ್ತೇವೆ. ಮೇಲ್ಗಡೆಯಿಂದ ಹಾಗೆ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದಲ್ಲ. ಓಕೆ ಬಿಸಿ 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 ಮಾವಿನ ಹಣ್ಣಿನ ಹಲ್ವಾ ರೆಡಿ ಅಲ್ಲ. ಸಾಕಾಗಿ ಉಂಟು ನೋಡಿ, ಬೆಚ್ಚ ಉಂಟು. ಅಡಿಯಲ್ಲೆಲ್ಲ ಹಿಡಿದ್ರೆ ಬೆಚ್ಚಾಗ್ತಂತಲ್ಲ. ನಾರ್ಮಲ್ ಆಗಿ ಇದನ್ನು ಕಟ್ ಮಾಡಿ ಬೇಕಾದ್ರೆ ತಿನ್ಬೋದಲ್ಲ. ತಿನ್ಬೋದು. ಸಣ್ಣಗಾದ್ರೆ ಓಕೆ. ನಾವು ಹಾಗಾದರೆ ಈಗ ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ ರಾಧಾ ಶೆಣೈ ಮ್ಯಾಮ್ ಸಗದಾಗಿರುವಂತಹ ಬಿಸಿ ಬಿಸಿ ಉಂಟು ಆ ಮಾವಿನ ಹಣ್ಣಿನ ಹಲ್ವಾ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮಾವಿನ ಹಣ್ಣಿನ ಹಲ್ವಾ ತಯಾರಿಸುವ ವಿಧಾನ. ಮೊದಲು ಮಾವಿನ ಹಣ್ಣನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಅದೇ ತುಪ್ಪದಲ್ಲಿ ಮಾವಿನ ಹಣ್ಣಿನ ಪೇಸ್ಟನ್ನು ಹಸಿ ವಾಸನೆ ಹೋಗುವವರೆಗೂ ತಿರುವುತ್ತಾ ಬೇಯಿಸಿ. ಬಳಿಕ ರುಚಿಗೆ ಅನುಸಾರವಾಗಿ ಸಕ್ಕರೆ, ತೆಳು ಮಾಡಿದ ಕಾರ್ನ್ಫ್ಲೋರ್ ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಮಧ್ಯದಲ್ಲಿ ತುಪ್ಪ ಸೇರಿಸುತ್ತಾ ಬೇಯಿಸಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿಯಿಂದ ಅಲಂಕರಿಸಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಸರ್ವ್ ಮಾಡಿ ಮಾವಿನ ಹಣ್ಣಿನ ಹಲ್ವಾ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಸ್ವೀಟ್, ಇನ್ನೊಂದು ಖಾರ. ಯಾವ್ದು ನೋಡೋ ಫಸ್ಟಿಗೆ ಟೇಸ್ಟ್? ನಿಮಗೆ ಹೇಗೆ? ಫಸ್ಟಿಗೆ ಆಡವತ್ತಿ ಟೇಸ್ಟ್ ನೋಡುವಲ್ಲ, ಆಮೇಲೆ ಸ್ವೀಟ್ ತಿನ್ನುವ ಅಂತ. ಓಕೆ ತಗೊಳ್ಳಿ ನೀವು ಕೂಡ. ಇದು ಊಟದ ಜೊತೆಗೆಲ್ಲ ಮ್ಯಾಚಿಂಗ್ ಅಲ್ಲ. ಓಕೆ ಹಾಂ ಹಾಂ ಚೆನ್ನಾಗುಂಟು. ಅಂದರೆ ಇದು ಪಕ್ಕ ಏನು ಊಟಕ್ಕೆ ಮ್ಯಾಚಿಂಗ್ ಅಂತಾಳೆ. ಅಂದರೆ ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಏನು ಎಲೆಯ ಖಾರ ಎಲ್ಲ ಬಂದು ಪಕ್ಕ ಮ್ಯಾಚಿಂಗ್ ಆಗುತ್ತಲ್ಲ. ಮತ್ತು ಅಂಬಡೆ ಹಾಕಿದ್ದು ಚೆನ್ನಾಗಿ ಬಂದಿದೆ. ಅಂದರೆ ಆ ಟೇಸ್ಟ್ ಪಕ್ಕ ಮ್ಯಾಚಿಂಗ್ ಆಗಿದೆ. ಊಟಕ್ಕೆಲ್ಲ ಪಕ್ಕ ಮ್ಯಾಚಿಂಗ್ ತಗೊಳ್ಬೋದು. ಈಗ ಸ್ವೀಟ್ ತಗೊಳ್ಳಲ್ಲ, ತಗೊಳ್ಳಿ ನೀವು ಕೂಡ. ಹೀಗೆ ತಗೊಳ್ಬೇಕಲ್ಲ ಮಾವಿನ ಹಣ್ಣಿನ ಹಲ್ವಾ. ಇದೊಂದು ಸಾಗುಂಟು. ಇದನ್ನು ಫುಲ್ಲು ಖಾಲಿ ಮಾಡ್ಬೋದಲ್ಲ. ಮಾವಿನ ಹಣ್ಣೆಲ್ಲ ಈ ಥರ ಮಾಡಿದರೆ ಮಕ್ಕಳಿಗಂತೂ ಪಕ್ಕ ಇಷ್ಟ ಆಗ್ಬೋದಲ್ಲ. ಓಕೆ ನಾವಂತೂ ಮತ್ತೆ ಫುಲ್ ಖಾಲಿ ಮಾಡುವ. ಎರಡು ಅಡುಗೆ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಾಗಿ ಬಂದಿದೆ. ಅದರಲ್ಲಿ ಸ್ಪೆಷಲಾಗಿ ನೀವು ಏನು ಆಳ್ವತ್ತಿ ಪದಾರ್ಥ ಮಾಡಿದ್ರಲ್ಲ, ಅದು ನಿಮ್ಮ ಟ್ರೆಡಿಷನಲ್ ಟೈಮಲ್ಲೆಲ್ಲ ಮಾಡುವಂಥ ಉಂಟು. ಅದೇ ಮ್ಯಾಂಗೋ ಹಲ್ವಾ ಅಂತೂ ಸಾಕಾಗಿದೆ. ಈ ಸೀಸನ್ ಟೈಮಲ್ಲೆಲ್ಲ ಮಾಡ್ಕೊಳ್ಳೋದು. ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ? ಖುಷಿಯಾಗಿದ್ದಲ್ಲ. ನಮಗೆ ಕೂಡ ಅಷ್ಟೇ, ನಮ್ಮ ವೀಕ್ಷಕರಿಗೆ ಕೂಡ ಎರಡು ಡಿಶ್ ಮಾಡಿ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಕೂಡ ಬಂದಿದೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಎರಡು ಡಿಶ್ ಮಾಡಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಇದ್ದ ಮೇಲೆ ಅದಕ್ಕೆ ಮಸಾಲೆ ಕೂಡ ಬೇಕಲ್ಲ, ಹಾಗಾಗಿ ನಾನಾ ಅವರ ಮಸಾಲೆ ಸ್ಪೆಷಲಾಗಿ ಇದು ಅಡುಗೆಗೆಲ್ಲ ಬಹಳ ಒಳ್ಳೆಯದಾಗ್ತದೆ. ಅವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ ರಾಧಾ ಶೆಣೈ ಮ್ಯಾಮ್ ಸಗದಾಗಿರುವಂತಹ ಏನು ಕೆಸುವಿನ ಎಲೆಯಿಂದ ಒಂದು ಆಳ್ವತ್ತಿ ಪದಾರ್ಥ ಮಾಡಿದ್ದಾರೆ. ಹಾಗೆ ಇನ್ನೊಂದು ಮಾವಿನ ಹಣ್ಣಿನ ಹಲ್ವಾ ಮಾಡಿದ್ದಾರೆ. ಎರಡು ಕೂಡ ಟೇಸ್ಟಿಯಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.